ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿನ್ನಾಭರಣಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ. ಈ ಹೊತ್ತಿನಲ್ಲಿ ಚಿನ್ನಾಭರಣ ಖರೀದಿ ಮಾಡುವಂತಹ ಚಿನ್ನಾಭರಣ ಪ್ರಿಯರಿಗಾಗಿ ನಿಮ್ಮ ಭೀಮಾ ಜುವೆಲ್ಸ್ ಮುತ್ತಿನಂತಹ ಸಿಹಿ ಸುದ್ದಿಯನ್ನ ನೀಡ್ತಾ ಇದೆ. ಇದೆ ಪುತ್ತೂರಿನ ಅರುಣ ಕಲಾ ಮಂದಿರದಲ್ಲಿ ಭೀಮಾ ಗ್ರ್ಯಾಂಡ್ ಎಕ್ಸ್ಪೋ ಸೇಲ್ ಆರಂಭಗೊಂಡಿದೆ. ಇಂದು ಆರಂಭಗೊಂಡಿರುವಂತಹ ಭೀಮಾ ಗ್ರ್ಯಾಂಡ್ ಎಕ್ಸ್ಪೋ ಸೇಲ್ 3 ದಿನಗಳ ಕಾಲ ಇರುತ್ತೆ. ಹಾಗಾಗಿ ಇಲ್ಲಿರುವಂಥ ಚಿನ್ನಾಭರಣಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಬೇಕು. ಭೀಮಾ ಜುವೆಲ್ಸ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು 100 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವಂತಹ ಹೆಮ್ಮೆಯ ಸಂಸ್ಥೆ. ಕೇವಲ ಒಂದೇ ದಿನದಲ್ಲಿ 2 ಕೋಟಿ ವ್ಯವಹಾರವನ್ನ ಮಾಡಿದಂತಹ ಹೆಗ್ಗಳಿಕೆ ಕೂಡ ಭೀಮಾ ಜುವೆಲ್ಸ್ಗೆ ಇರುವಂಥದ್ದು. ಪರಿಶುದ್ಧವಾಗಿರುವಂತಹ ಚಿನ್ನಾಭರಣಗಳನ್ನು ಗ್ರಾಹಕರಿಗೆ ನೀಡಿ ಗ್ರಾಹಕರನ್ನ ಸಂತೃಪ್ತಿಪಡಿಸಿದಂತಹ ಸಂಸ್ಥೆ ಅಂತ ಹೇಳಿದ್ರೆ ಅದು ಭೀಮಾ ಜುವೆಲ್ಸ್. ನಮ್ಮ ಪುತ್ತೂರಿಗೆ ಕೂಡ ಇದೀಗ ಸಿಹಿ ಸುದ್ದಿಯಾಗಿ ಗ್ರ್ಯಾಂಡ್ ಎಕ್ಸ್ಪೋವನ್ನ ಆಯೋಜನೆ ಮಾಡಿದೆ. ಹಾಗಾದ್ರೆ ಬನ್ನಿ, ಗ್ರ್ಯಾಂಡ್ ಎಕ್ಸ್ಪೋ ಯಾವ ರೀತಿಯಾಗಿ ನಡೀತಾ ಇದೆ, ಯಾವೆಲ್ಲ ಆಫರ್ಗಳು ಇದೆ, ಚಿನ್ನಾಭರಣಗಳ ಕಲೆಕ್ಷನ್ ಯಾವ ರೀತಿಯಾಗಿದೆ ನೋಡ್ಕೊಂಡು ಬರೋಣ. ನಂಬಿಕೆ ವಿಶ್ವಾಸವನ್ನ ಉಳಿಸಿಕೊಂಡು ಗ್ರಾಹಕರ ಮನದಿಚ್ಛೆಯ ಚಿನ್ನಾಭರಣಗಳನ್ನು ನೀಡ್ತಾ ಇರುವಂತಹ ಭೀಮಾ ಜುವೆಲರ್ಸ್ ಯಶಸ್ವಿಯಾಗಿ 100 ವರ್ಷಗಳನ್ನು ಪೂರೈಸಿ ಮುನ್ನಡೆತಾ ಇರುವಂಥದ್ದು. ಇಲ್ಲಿಗೆ ನೀವು ಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ಯಾವುದೇ ರೀತಿಯಾದಂಥ ಚಿನ್ನಾಭರಣಗಳು ಅಂದರೆ ನಾನು ಇಂತಹದ್ದು ಚಿನ್ನಾಭರಣ ಬೇಕು ಅಂತ ಯೋಚನೆ ಮಾಡಿ ಬಂದಿದ್ರೆ 100% ಆಗಿ ಅದೇ ಚಿನ್ನಾಭರಣ ನಿಮ್ಮದಾಗಿಸಿಕೊಳ್ಳುವಂತಹ ಸುದಿನ ಇದೀಗ ಒದಗಿ ಬಂದಿರುವಂಥದ್ದು. ಭೀಮಾ ಜುವೆಲರ್ಸ್ ಅಂತ ಹೇಳಿದ್ರೆ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿರುವಂಥದ್ದು. ಇಂದಿನ ಪೀಳಿಗೆಗೆ ಅದರ ಜೊತೆಗೆ ಮುಂದಿನ ಪೀಳಿಗೆಗೆ ಕೂಡ ಪರಿಶುದ್ಧವಾಗಿರುವಂತಹ ಚಿನ್ನಾಭರಣವನ್ನು ನೀಡಬೇಕು ಅನ್ನುವಂತಹ ಧ್ಯೇಯವನ್ನ ಇಟ್ಟುಕೊಂಡಿರುವಂತಹ ಸಂಸ್ಥೆ. ನಾವು ಪುತ್ತೂರಿನ ಅರುಣ ಕಲಾ ಮಂದಿರದಲ್ಲಿ ತೆರೆದುಕೊಂಡಿರುವಂತಹ ಗ್ರ್ಯಾಂಡ್ ಎಕ್ಸ್ಪೋದಲ್ಲಿ ನೀವು ಬರ್ತಾ ಇದ್ದ ಹಾಗೇನೆ ನಿಮ್ಮೆಲ್ಲರನ್ನ ಕೂಡ ಅಟ್ರಾಕ್ಟ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿರುವಂತಹ ಶೇಷ ಶಯನನ ಸ್ಟ್ಯಾಚು. ಇದರ ಬಗ್ಗೆ ಕೂಡ ಮಾತನಾಡಬೇಕು. ಇದೆಲ್ಲದರ ಬಗ್ಗೆ ಕೂಡ ಅದ್ರ ಜೊತೆಗೇನೆ ಇಲ್ಲಿರುವಂತಹ ಚಿನ್ನಾಭರಣಗಳ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಕೊಡ್ತೀವಿ. ನೀವಾಗ ನೋಡ್ತಾ ಇರುವಂತಹ ಶೇಷ ಶಯನನ ಸ್ಟ್ಯಾಚು ಭೀಮಾ ಜುವೆಲರ್ಸ್ ಅಂತ ಹೇಳಿದಾಗ ಇದು ಎಲ್ಲರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದರ ಬಗ್ಗೆ ಮಾಹಿತಿಯನ್ನ ಇಲ್ಲಿನ ಸಿಬ್ಬಂದಿ ನಮಗೆ ನೀಡ್ತಾರೆ. ಬನ್ನಿ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ನಮ್ದು ಅನಂತ ಪದ್ಮನಾಭ ಅಂದ್ರೆ ತಿರುವನಂತಪುರದಲ್ಲಿ ನಮ್ಮದು ಗಾಡ್ ಇದ್ದಾರಲ್ಲ, ಅಂದರೆ ದೇವರು, ಅದು ಅನಂತ ಶಯನದಲ್ಲಿ ಇರೋದು. ಅದೇ ಸೇಮ್ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಜಸ್ಟ್ ಅದೇ ಥರ ಆ ಥರ ಒಂದು ಡಿಸೈನ್ಸ್, ಅಂದರೆ ಭೀಮಾ ಜ್ಯುವೆಲ್ಲರಿದಲ್ಲ, ಜ್ಯುವೆಲ್ಲರಿಯಲ್ಲೇ ಫಸ್ಟ್ ಟೈಮ್ ಈ ಥರ ಒಂದು ಸ್ಟ್ಯಾಚುವನ್ನು ಮಾಡ್ತಾಯಿದ್ದಾರೆ. ಬೇರೆ ಯಾವ ಜ್ಯುವೆಲ್ಲರಿ ಅವರು ಮಾಡಲಿಲ್ಲ. ಅರೌಂಡು 2.8 ಅಂದರೆ 3 kg ಅಷ್ಟು ಗೋಲ್ಡ್ ಇದರಲ್ಲಿದೆ. ಅದಲ್ಲದೆ ಅರೌಂಡ್ 75,000 ಡೈಮಂಡ್ಸ್, ಅಂದರೆ 490 ನಿಯರ್ 500 ಗ್ರಾಮ್ಸ್ ಕ್ಯಾರೆಟ್ ಡೈಮಂಡ್ಸ್ ಇದೆ. ಅದಲ್ಲದೆ ಇದರಲ್ಲಿ ಅರೌಂಡ್ 3,400 ಕಲರ್ ಸ್ಟೋನ್ಸ್, ರೂಬಿ ಆಗಿರ್ಬೋದು, ಎಮ್ರಾಲ್ಡ್, ಹಾಗೆ ಕಲರ್ ಸ್ಟೋನ್ಸ್ ಇದೆ. ಮತ್ತು ಅನಂತ ಶಯನದಲ್ಲಿ ಇರೋದು ಅಂತ ಮಲಗಿದೆ ದೇವರು, ಅದೇ ಇದೇ ಥರ ಇರೋದು ನಮ್ಮದು ಅನಂತ ಪದ್ಮನಾಭ ದೇವಸ್ಥಾನ ಇದೆಲ್ಲ ತಿರುವನಂತಪುರದಲ್ಲಿ ಇದೇ ಥರ ಇದೆ. ಅರೌಂಡ್ ಇದರ ಟೋಟಲ್ ವ್ಯಾಲ್ಯೂ ಅಂದರೆ ಅರೌಂಡ್ 12.5 crores, ಅಂದರೆ 12.25 ಕೋಟಿಯಷ್ಟು ವ್ಯಾಲ್ಯೂ ಇದಕ್ಕೆ ಬರ್ತಾ ಇದೆ. ಅಂದರೆ ಯಾವ ಜ್ಯುವೆಲ್ಲರಿಯರು ಇದುವರೆಗೆ ಮಾಡಲಿಲ್ಲ. ಇದರ ಸ್ಪೆಷಲ್ ಒಂದು ಆರ್ಟಿಸ್ಟ್ನವರು ಇದರ ಡಿಸೈನ್ಸ್ ಮಾಡಿ ಈ ಥರ ಭೀಮಾ ಜ್ಯುವೆಲ್ಲರಿ ಒಂದು ಸ್ಪೆಷಲ್ ಡಿಸೈನ್ಸನ್ನು ಮಾಡಿದ್ದಾರೆ. ಓಕೆ ಸರ್, ಒಂದು ಕ್ಯೂರಿಯಸ್ ಆಗಿ ಕೇಳ್ತಾ ಇರೋದು, ಎಷ್ಟು ಟೈಮ್ ತಗೊಂಡಿದ್ದಾರೆ ಅಂತ ಗೊತ್ತಿದೆಯಾ ನಿಮಗೆ ಅಂತ? ಅರೌಂಡ್ 3-4-5 months ಅಷ್ಟು ಟೈಮ್ ಇದಕ್ಕೆ ತಗೊಂಡಿದ್ದಾರೆ ಅದನ್ನು ಡಿಸೈನ್ಸ್ ಮಾಡಲಿಕ್ಕೆ. ಮತ್ತು ಒಂದೊಂದು ಸ್ಟೋನ್ಸ್ ಅರೌಂಡ್ 75,000 ಅಷ್ಟು ಡೈಮಂಡ್ಸ್ ಉಂಟು ಅದರಲ್ಲಿ. ಅದನ್ನು ಸೆಟ್ ಮಾಡಲಿಕ್ಕೆ ಅಂದರೆ ಅದು ಹ್ಯಾಂಡ್ ಮೇಡ್ ಆಗಿ ಸೆಟ್ ಮಾಡಬೇಕು, ಅಂದರೆ ಅಷ್ಟು ಟೈಮ್ ನಡೀತದೆ. ತುಂಬ ನಾಜೂಕಾದ ಕೆಲಸ ಸರ್. ಒಂದು ಅಲೈನ್ಮೆಂಟ್ ಕೂಡ ತಪ್ಪಬಾರ್ದು, ಕರೆಕ್ಟ್ ನೀಟಾಗಿ ಸೆಟ್ ಮಾಡಬೇಕಾಗುತ್ತೆ. ಅಂದರೆ 18 ಕ್ಯಾರೆಟ್ ಗೋಲ್ಡಲ್ಲಿ ಸೆಟ್ ಮಾಡ್ತಾರೆ. ಅಂದರೆ ನಾರ್ಮಲ್ 22 ಕ್ಯಾರೆಟ್ ಆದರೆ ಸ್ವಲ್ಪ ಸಾಫ್ಟ್ ಇರುತ್ತೆ ಗೋಲ್ಡ್, ನಮಗೆ ಬೇಕಾದಾಗೆ ಮೇಕ್ ಮಾಡ್ಬೋದು. 18 ಕ್ಯಾರೆಟಲ್ಲಿ ಈ ಥರ ಫಿನಿಶಿಂಗ್ ಮಾಡೋದಂದರೆ ತುಂಬ ಕಷ್ಟ. ನಾರ್ಮಲ್ 22 ಕ್ಯಾರೆಟಲ್ಲಿ ಅಂದರೆ ಮೇಕ್ ಮಾಡಲಿಕ್ಕೆ ಈಸಿಯಾಗಿರುತ್ತೆ. ಬಟ್ ಇದರಲ್ಲಿ ಅಂದರೆ ಅದನ್ನು ರೆಡಿ ಮಾಡಲಿಕ್ಕೆ ಈ ಸ್ಮಿತ್ ಇದ್ದಾರಲ್ಲ, ಗೋಲ್ಡ್ ಸ್ಮಿತ್ನವರಿಗೆ ರೆಡಿ ಮಾಡಲಿಕ್ಕೆ ತುಂಬ ಕಷ್ಟ ಇರುತ್ತೆ. ಆ ಫಿನಿಶಿಂಗ್ ಎಲ್ಲ ಬರಬೇಕಾದ್ರೆ ಸ್ವಲ್ಪ ಸ್ಟ್ರಾಂಗ್ ಗೋಲ್ಡ್ 18 ಕ್ಯಾರೆಟ್ ಅಂದರೆ ಅದೇ ಥರ ಫಿಕ್ಸ್ ಮಾಡಿದ್ದಾರೆ. ಒಂದೊಂದು ಸ್ಟೋನ್ಸ್ ಅಂದರೆ ಚಿಕ್ಕ ಚಿಕ್ಕ ಸ್ಟೋನ್ಸ್, ಮೈನ್ಯೂಟ್ ಆದ ಸ್ಟೋನ್ಸ್, ಅದನ್ನು ನೀಟಾಗಿ ಸೆಟ್ ಮಾಡಬೇಕು. ಅಲೈನ್ಮೆಂಟ್ ತಪ್ಪಿ ಹೋದರೆ ಮತ್ತು ಅದರ ಡಿಸೈನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಈ ಒಂದು ಶೈನಿಂಗ್ ಇದೆಲ್ಲ ಸಿಗೋದಿಲ್ಲ ಅದಕ್ಕೋಸ್ಕರ. ಓಕೆ ಸರ್, ಹಾಗೆಯೇ ಇಲ್ಲಿರುವಂತಹ ಚಿನ್ನಾಭರಣಗಳ ಬಗ್ಗೆ ಕೂಡ ನಮಗೆ ಡೀಟೇಲ್ಸ್ ಅನ್ನು ಕೊಡಬೇಕು ಸರ್. ಇವತ್ತು ಸ್ಪೆಷಲ್ ಆಗಿರುವಂತಹ ಚಿನ್ನಾಭರಣಗಳು. ಓಕೆ, ಭೀಮದ ಸ್ಪೆಷಲ್ ಆರ್ನಮೆಂಟ್ಸ್ ಬಗ್ಗೆ ನಿಮಗೆ ಹೇಳಿಕೊಡುವ. ಓಕೆ, ಭೀಮಾ ಜುವೆಲ್ಸ್ನಲ್ಲಿರುವಂತಹ ಸ್ಪೆಷಲ್ ಆಗಿರುವಂತಹ ಚಿನ್ನಾಭರಣಗಳ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಆಫರ್ ಕೂಡ ನಡೀತಾ ಇರುವಂಥದ್ದು ಭೀಮಾ ಜುವೆಲ್ಸ್ನಲ್ಲಿ ನಡೀತಾ ಇರುವಂತಹ ಎಕ್ಸ್ಪೋದಲ್ಲಿ.
ಸರಿ, ನಮಗೆ ಇವಾಗ ಯಾವ ಗೋಲ್ಡ್ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀರಾ ಅಂತ? ಇದು ನಮ್ಮದು ಕುವೈತ್ ಮಾಡಲ್ ಅಂತ, ಅಂದರೆ ಸ್ಪೆಷಲ್ ವರ್ಕ್, ಅಂದರೆ ಒಂದು ರೋಸ್ ಗೋಲ್ಡ್ ಫಿನಿಶಿಂಗ್ ಬರುತ್ತೆ ಇದರಲ್ಲಿ. ಮತ್ತೊಂದು ನೆಟ್ ಟೈಪ್ ವರ್ಕ್, ಇದು ಜಸ್ಟ್ ನಾಜುಕಾಗಿದ್ದು ಸಣ್ಣ ಸಣ್ಣ ವರ್ಕ್ ಇದೆ ಇದರಲ್ಲಿ, ನೆಟ್ ಟೈಪ್. ಮತ್ತು ಇದೊಂದು ರೋಸ್ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತೊಂದು ಇದು ವೈಟ್ ಗೋಲ್ಡ್ ಫಿನಿಶಿಂಗ್, ಈ ಥರ ವರ್ಕ್ ಮಾಡಿದ್ದು ಚೆನ್ನಾಗಿರೋ ಒಂದು ಪೆಂಡೆಂಟ್ ಹ್ಯಾಂಗಿಂಗ್ಸ್ ಆಗಿ ಹೀಗೆ ಕೊಟ್ಟಿದ್ದಾರೆ. ಮತ್ತೊಂದು ಇದು ನಮಗೆ ಕೇರಳದಲ್ಲಿ, ಅಂದರೆ ಕೇರಳದ ಲೈಟ್ ವೆಯ್ಟ್ ಕಲೆಕ್ಷನ್ಸ್ ಅಂತ ಹೇಳ್ತೇವೆ. ನಮ್ಮದು ಕಾಸರಗೋಡು ಆದ ಕಾರಣ ನಮಗೆ ಕೇರಳದಲ್ಲಿರುವ ಮಾಡಲ್ ಸಹ ಇದೆ. ಕಾರಣ ಅದು ಸ್ಪೆಷಲ್ ನಮ್ಮದು, ಯಾಕೆಂದರೆ ಕಾಸರಗೋಡು ಅಂದರೆ ಕರ್ನಾಟಕದವರಿಗಿರುವ ಮಾಡಲ್ ಇದೆ, ಅಂದರೆ ನಮ್ಮದು ಬಾರ್ಡರ್ ಆಗಿ ಬರುತ್ತೆ ನೋಡಿ. ಅಂದರೆ ಕಾಸರಗೋಡಲ್ಲಿ ಅಂದರೆ ಕರ್ನಾಟಕದಲ್ಲಿ ಇರುವ ಮಾಡಲ್ ಸಹ ನಾವು ಮೇಂಟೈನ್ ಮಾಡ್ತೇವೆ. ಆಚೆ ಕೇರಳದಿಂದ ಬರುವವರಿಗೆ ಬೇಕಾದ ಮಾಡಲ್ಸ್ ಸಹ ನಾವು ಮೇಂಟೈನ್ ಮಾಡ್ತೀವಿ. ಇದು ಒಂದು ನಿಮಗೆ ಇವಾಗ ನೋಡುವಾಗ ಉಂಟಲ್ಲ, ಒಂದು 40 ಗ್ರಾಮ್ಸಿನಷ್ಟು ವೆಯ್ಟ್ ಕಾಣ್ಬೋದು, ಬಟ್ ಇದು 40 ಗ್ರಾಮ್ಸ್ ವೆಯ್ಟ್ ಇಲ್ಲ, ಅರೌಂಡ್ 20 ಗ್ರಾಮ್ಸ್ ವೆಯ್ಟ್ ಮಾತ್ರ ಇರುತ್ತೆ. ಮತ್ತು ಇದೊಂದು ಸ್ಪೆಷಲ್ ವರ್ಕ್ ಆಗಿರುತ್ತೆ, ಅಂದರೆ ನಮಗೆ ಒನ್ ಟೈಮ್ ಮಾತ್ರ ಮೇಕಿಂಗ್. ಯಾಕೆಂದರೆ ಇದು ಮತ್ತೆ ಒಮ್ಮೆ ಮಾಡೋದಿಲ್ಲ, ಯಾಕೆಂದರೆ ಸ್ಮಿತ್ನವರು ಯಾಕೆ ಒನ್ ಟೈಮ್ ಮಾಡೋಕ್ಕೆ ಸ್ವಲ್ಪ ಮ್ಯಾಟ್ ಫಿನಿಶಿಂಗ್, ವೈಟ್ ಗೋಲ್ಡ್ ಫಿನಿಶಿಂಗ್ ಮತ್ತು ಎಮ್ರಾಲ್ಡ್ ಟಚ್ ಕೊಟ್ಟಿದ್ದಾರೆ ಇದರಲ್ಲಿ. ಒನ್ ಟೈಮ್ ಮೇಕಿಂಗ್ ಮಾತ್ರ ಇದು. ಇನ್ನು ನೆಕ್ಸ್ಟ್ ಬೇಕಾದರೂ ಆರ್ಡರ್ ಮಾಡಿದ್ರು ಕೂಡ ಇದು ಬರೋದಿಲ್ಲ. ಅದೇ ನೀವೀಗ ಒಂದು ಫಂಕ್ಷನಿಗೆ ಹಾಕಿ ಹೋದರೆ ನಿಮ್ಮಲ್ಲಿ ಮಾತ್ರ ಇರುತ್ತೆ, ಅದು ಇದರ ಸ್ಪೆಷಾಲಿಟಿ. ಅದೇ ಬೇರೆ ಯಾವ ಜ್ಯುವೆಲ್ಲರಲ್ಲಿ ಇರೋದಿಲ್ಲ, ಯಾಕೆಂದರೆ ಒನ್ ಟೈಮ್ ಮೇಕಿಂಗ್. ಮತ್ತು ಇದನ್ನು ಫೋಟೋ ಕಳಿಸಿ ಇದನ್ನು ಸೇಮ್ ಬೇಕಂದ್ರೂ ಕೂಡ ಅವರು ಮಾಡಿ ಕೊಡೋದಿಲ್ಲ, ಯಾಕೆಂದರೆ ನಮಗೆ ಒಮ್ಸು ಮಾಡಿ ಕೊಟ್ಟಿದ್ದಾರೆ ಅವರು, ನೆಕ್ಸ್ಟ್ ಅದನ್ನು ಮಾಡೋದಿಲ್ಲ. ಯಾಕೆಂದರೆ ಅದು ಇದರ ಸ್ಪೆಷಾಲಿಟಿ. ನೀವಾಗ ನಮಗೆ ತುಂಬ ಜನರಲ್ಲಿ ಇದ್ದರೆ ಅದರ ಮಾಡಲ್ ಫ್ಯಾಷನ್ ಔಟ್ ಆಗುತ್ತಲ್ವ, ಅದಕ್ಕೋಸ್ಕರ ಈ ಟೈಪ್ ಮಾಡಲ್. ನೆಕ್ಸ್ಟ್ ಕಲೆಕ್ಷನ್ಸ್ ಅಂದರೆ ನಾವು ತೋರಿಸ್ತಾ ಇರೋದು ಬ್ಯಾಂಗಲ್ ಮೇಡಮ್. ಬ್ಯಾಂಗಲ್ಸಲ್ಲಿ ತುಂಬ ಹಲವಾರು ಕಲೆಕ್ಷನ್ಸ್ ಇದೆ. ಇವಾಗ ಸ್ಟೋನ್ ಟೈಪ್ ಇದೆ, ಪ್ಲೇನ್ ಟೈಪ್ ಇದೆ, ಲೈಟ್ ವೆಯ್ಟ್ ಇದೆ, ಎಲ್ಲ ಕಲೆಕ್ಷನ್ಸ್ ಇದೆ ನಮ್ಮಲ್ಲಿ. ಇದೊಂದು ಸ್ಪೆಷಲ್ ಡಿಸೈನ್ಸ್ ನೋಡಿ. ಇದು ಸಾಲಿಡ್ ಬ್ಯಾಂಗಲ್ ಆಗಿರುತ್ತೆ, ಅಂದರೆ ಸಾಲಿಡ್ ಅಂದರೆ ಗಟ್ಟಿ ಮಾಡಲ್, ಅಂದರೆ ಪ್ರೆಸ್ ಮಾಡಿದರೆ ಬೆಂಡ್ ಆಗೋದು ಆ ಥರ ಆಗೋದಿಲ್ಲ. ಯಾಕೆಂದರೆ ಇದು ನಿಮಗೆ ಮತ್ತೆ ಇದರನ್ನೇ ಅಂದರೆ ಇದು ಬೇಕಂದರೆ ನಿಮಗೆ ಡೈಲಿ ಯೂಸ್ ಆಗಿ ಸಹ ಯೂಸ್ ಮಾಡ್ಬೋದು, ಫಂಕ್ಷನ್ ಯೂಸ್ ಆಗಿ ಯೂಸ್ ಮಾಡ್ಬೋದು. ಮತ್ತು ವೈಟ್ ಗೋಲ್ಡ್ ಫಿನಿಶಿಂಗ್ ನೋಡಿ, ಇದು ಹೈಲೈಟ್ ಆಗಿ ಕೊಟ್ಟಿದ್ದಾರೆ. ಈಗ ಕಟ್ಟಿಂಗ್ ಎಲ್ಲ ನೋಡಿ ಚೆನ್ನಾಗಿ ಕೊಟ್ಟಿದ್ದಾರೆ. ನಾರ್ಮಲ್ ಪ್ಲೈನ್ ಬ್ಯಾಂಗಲ್ ಥರ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ವೈಟ್ ಗೋಲ್ಡಲ್ಲಿ. ಮತ್ತು ನಿಮಗೆ ಡೈಲಿ ಯೂಸ್ ಕಲೆಕ್ಷನ್ಸ್, ಇವಾಗ ಸ್ವಲ್ಪ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕಾದ್ರೆ ನಮಗೆ ಈ ಥರ ಸಾಲಿಡ್ ಆಗಿರೋ ಬ್ಯಾಂಗಲ್ಸ್ ಬೇಕು. ನಾರ್ಮಲ್ ಪ್ಲೈನ್ ಟೈಪ್ ಆದರೆ ಬೆಂಡ್, ಇದು ಇವಾಗ ನಿಮಗೆ ಸ್ವಲ್ಪ ಶೇಪ್ ಔಟ್ ಆದರೂ ಕೂಡ ನಮ್ಮಲ್ಲಿ ತಿರುಗಿ ತಂದರೆ ಇದನ್ನು ಶೇಪ್ ಮಾಡ್ಬೋದು, ರೆಡಿ ಮಾಡ್ಬೋದು ಅಂತ. ಆ ಥರ ಸಾಲಿಡ್ ಟೈಪ್. ಮತ್ತು ಫಂಕ್ಷನ್ಸ್ ಯೂಸ್ಗೆ ಮಾತ್ರ ಮಾಡುವಂಥದ್ದು, ಅದು ಸಹ ತೋರಿಸಲ್ಲ ಜಸ್ಟ್. ಇದು ಇವಾಗ ನಮಗೆ ರೂಬಿ ಬ್ಯಾಂಗಲ್ಸ್, ಪರ್ಲ್ ಆ ಟೈಪಲ್ಲಿರುವ ಬ್ಯಾಂಗಲ್ಸ್. ಕೇರಳ ಅಂದರೆ ಕರ್ನಾಟಕ, ಅಂದರೆ ಕಾಸರಗೋಡು ಆದ ಕಾರಣ ಎರಡು ರೀತಿಯಲ್ಲಿ ಕರ್ನಾಟಕ ಬೇಕಾದವರ ಡಿಸೈನ್ಸು ಇದೆ, ನಮಗೆ ನಾರ್ಮಲ್ ಕೇರಳ ಅವರಿಗೆ ಬೇಕಾದ ಡಿಸೈನ್. ಇದೆಲ್ಲ ಟೋಟಲ್ ಹೋಗೋದಂದರೆ ಕರ್ನಾಟಕದಲ್ಲಿ ಜಾಸ್ತಿ ಹೋಗೋದು ಈ ಟೈಪ್ ಸ್ಟೋನ್ಸ್, ಇದೆಲ್ಲ ಇಷ್ಟಪಡ್ತಾರೆ ಜಾಸ್ತಿಯಾಗಿ. ಹವಳ ಮತ್ತು ಇದು ಕನ್ನಡದಲ್ಲಿ ಇದಕ್ಕೆ ಮುತ್ತಿನ ಸರ ಬರುತ್ತೆ, ಅದಕ್ಕೆ ಮ್ಯಾಚಿಂಗ್ ಆಗಿ ಹಾಕ್ಬೋದು. ಆ ಥರ ಬ್ಯಾಂಗಲ್ಸ್, ಮುತ್ತಿನ ಸರ ಅದಕ್ಕೆಲ್ಲ ಮ್ಯಾಚ್ ಮಾಡಿ ಹಾಕ್ಬೋದು ಅಂತ, ಆ ಥರ. ಭೀಮಾದಲ್ಲಿರುವಂತಹ ಗೋಲ್ಡ್ ಕಲೆಕ್ಷನ್ ಒಂದಕ್ಕಂತೂ ಒಂದು ಸೂಪರು ಅನ್ನೋ ರೀತಿಯಾಗಿ ಇದೆ. ಇದಕ್ಕಿಂತ ಮುಂಚೆ ನೀವು ಬ್ಯಾಂಗಲನ್ನು ನೋಡಿದ್ರಿ, ಅದರ ಜೊತೆಗೇನೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಆ್ಯಂಟಿಕ್ ಕಲೆಕ್ಷನನ್ನು ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ಬೋದು. ನೀವು ನೋಡ್ತಾ ಇದ್ದ ಹಾಗೇನೆ ವಾವ್ ಅನ್ನೋ ರೀತಿಯಾಗಿದೆ. ಇದರ ಬಗ್ಗೆ ಕೂಡ ಡೀಟೇಲನ್ನು ಕೇಳಬೇಕು ನಾವು. ಎರಡು ರೀತಿಯಾದಂಥ ಆ್ಯಂಟಿಕ್ ಜ್ಯುವೆಲ್ಲರ್ಸನ್ನು ನೀವು ಇವಾಗ ನೋಡ್ತಾ ಇದ್ದೀರಾ. ಸರ್, ಇದರ ಬಗ್ಗೆ ಹೇಳೋದಾದ್ರೆ ಇವಾಗ ನೀವು ಹೇಳಿದಾಗೆ ಎರಡು ಟೈಪಲ್ಲಿ ಇದೆ ಅಂತ. ಇದು ನೋಡಿ, ಎರಡು ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಫಿನಿಶಿಂಗ್ ಎರಡು ಸಹ ಬೇರೆ ಪಾಲಿಶಿಂಗ್. ಇದೊಂದು ರೆಡ್ ಫಿನಿಶಿಂಗ್, ಚೆಟ್ಟಿನಾಡು ಅಂತ ಹೇಳ್ತಾರೆ ಆ್ಯಂಟಿಕಲ್ಲಿ. ಇದು ಸ್ವಲ್ಪ ಬ್ರೌನ್ ಫಿನಿಶಿಂಗ್, ಅಂದರೆ ಬ್ಲ್ಯಾಕ್ ಆ್ಯಂಟಿಕ್ ಅಂತ ಹೇಳ್ತೇವೆ, ಇಲ್ಲಂದ್ರೆ ಬ್ರೌನ್ ಆ್ಯಂಟಿಕ್ ಹಾಗೆ ಹೇಳ್ಬೋದು ನಿಮಗೆ. ಇದರಲ್ಲಿ ನಮಗೆ ಲಕ್ಷ್ಮಿ ವರ್ಕ್, ಇದರಲ್ಲಿ ಸಹ ಬರ್ತದೆ ಲಕ್ಷ್ಮಿ ವರ್ಕ್. ಇದು ಲಕ್ಷ್ಮಿ ಇಲ್ಲ, ಇದರಲ್ಲಿ ಮೇಲೆ ನೋಡಿ ಲಕ್ಷ್ಮಿ, ಮತ್ತು ಇದರಲ್ಲಿ ಸಹ ಲಕ್ಷ್ಮಿಯ ಪ್ರತ್ಯೇಕ ಏನಂದರೆ ನಮಗೆ ನಾರ್ಮಲ್ ಲಕ್ಷ್ಮಿ ಅಂದರೆ ಡೈ ವರ್ಕ್ ಆಗಿ ಬರ್ತದೆ. ಇದು ಚೆನ್ನಾಗಿದೆ, ಅಂದರೆ ಎಂಬೋಸಿಂಗ್ ಆಗಿ ಲಕ್ಷ್ಮಿ ಕರೆಕ್ಟ್ ಸ್ಟ್ಯಾಚ್ಯೂನ್ ಥರ ಇದರಲ್ಲಿ ವರ್ಕ್ ಮಾಡಿದ್ದಾರೆ. ಮತ್ತು ಕಲರ್ ಆಗಿರೋ ಸ್ಟೋನ್ಸ್ ಕೊಟ್ಟಿದ್ದಾರೆ, ಸಣ್ಣ ಸಣ್ಣ ಲಕ್ಷ್ಮಿ ಎಡೆಯಲ್ಲಿ ಬರುತ್ತೆ. ಅಂದರೆ ವೆಯ್ಟ್ ಸಣ್ಣ ವೆಯ್ಟ್ ಇದು, ಇವಾಗ ನೋಡುವಾಗ ತುಂಬ ವೆಯ್ಟ್ನಾಗ ಕಾಣ್ತದೆ ಇದು. ಅಂದರೆ ಇದೊಂದು 40 ಗ್ರಾಮ್ಸ್ 50 ಗ್ರಾಮ್ಸ್ ಒಳಗಡೆ ನಾರ್ಮಲ್. ಮತ್ತು ಇದರಲ್ಲಿ ನೀವು ಕಂಪೇರ್ ಮಾಡಿ ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಬರುತ್ತೆ, ಅಂದರೆ ಸ್ವಲ್ಪ ಸಾಲಿಡ್ ಆಗಿ ಇದನ್ನು ಮೇಕ್ ಮಾಡಲಿಕ್ಕೆ ಆಗೋದು, ರೆಡಿ ಮಾಡಲಿಕ್ಕೆ. ಅಂದರೆ ಇದಂದರೆ ಸ್ವಲ್ಪ ಲೈಟ್ ವೆಯ್ಟ್ ಆಗಿ ವರ್ಕ್ ಮಾಡ್ಬೋದು. ಎರಡು ಥರ ಆ್ಯಂಟಿಕ್, ಅಂದರೆ ಯಾವ ಥರ ಕೆಲವರಿಗೆ ಈ ಥರ ತುಂಬ ಇಷ್ಟ ಆಗುತ್ತದೆ. ಕೆಲವರಿಗೆ ಈಗ ನೀವು ಇನ್ಸ್ಟಾದಲ್ಲೆಲ್ಲ ನೋಡಿರ್ಬೋದು, ತುಂಬ ವೆಡ್ಡಿಂಗ್ ಸೆಟ್ಟೆಲ್ಲ ಇದರಲ್ಲಿ ಫುಲ್ ಬ್ರೈಡಲ್ ಸೆಟ್. ಇವಾಗ ಆ್ಯಂಟಿಕಲ್ಲೇ ತುಂಬ ಬ್ರೈಡಲ್ ಸೆಟ್. ಮತ್ತು ಪ್ರತ್ಯೇಕ ಅಂದರೆ ನಾವು ನಾರ್ಮಲ್ ಪ್ಲೈನ್ ಗೋಲ್ಡಲ್ಲೆಲ್ಲ
ಪರ್ಚೇಸ್ ಮಾಡುವಾಗ ನಮಗೆ ಒಂದು 2-3 ಫಂಕ್ಷನ್ಸಿಗೆ ಹೋಗುವಾಗ ಇದು ಬೋರ್ ಆಗ್ತದೆ. ಇಲ್ಲ ಕೆಲವರೇ ಮ್ಯಾರೇಜಿಗೆ ಮಾತ್ರ ಹಾಕ್ತಾರೆ ಮತ್ತೆ ಹಾಕೋದಿಲ್ಲ. ಬಟ್ ಇದರ ಸ್ಪೆಷಾಲಿಟಿ ಅಂದರೆ ಹಾಗೆ ಅಲ್ಲ. ಇದು ಯಾಕೆಂದರೆ ನಾವು ಎಕ್ಸ್ಚೇಂಜ್ ಮಾಡುವಂಥ ಮೆಂಟಾಲಿಟಿ ಬರೋದಿಲ್ಲ. ಯಾಕೆಂದರೆ ಇದು ಇನ್ನು ಫ್ಯೂಚರಲ್ಲಿ ಬರುವಂಥ ಡಿಸೈನ್ಸ್, ಯಾಕೆ ಅಪ್ಡೇಷನ್ ಆಗುವ ಇನ್ನು ನ್ಯೂ ಆಗಿ ಅಪ್ಡೇಷನ್ ಆಗುವಂಥ ಡಿಸೈನ್. ಆದ ಕಾರಣ ಇದನ್ನು ಎಕ್ಸ್ಚೇಂಜ್ ಮಾಡುವಂಥ ಮೈಂಡ್ ಯಾರಿಗೆ ಬರೋದಿಲ್ಲ. ಯಾಕೆಂದರೆ ಇದನ್ನು ಇಡ್ತಾರೆ ಮತ್ತು ಸಿಂಗಲ್ ಆಗಿ ಫಂಕ್ಷನ್ಗೆ ಸಹ ಹಾಕ್ಕೊಂಡು ಹೋಗ್ಬೋದು. ಅದು ಇದರ ಸ್ಪೆಷಾಲಿಟಿ. ಅಂದರೆ ಒನ್ಸ್ ನಾವೀಗ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ ಮತ್ತು ಮೇಕಿಂಗ್ ಚಾರ್ಜ್ ಕೂಡ ಇದಕ್ಕೆ ಇದೆ. ಒನ್ಸ್ ಮೇಕಿಂಗ್ ಚಾರ್ಜ್ ಕೊಟ್ಟು ಮತ್ತೆ ಎರಡನೇ ಎಕ್ಸ್ಚೇಂಜ್ ಮಾಡೋದ್ರೆ ಮೇಕಿಂಗ್ ಚಾರ್ಜ್ ನಮಗೆ ಸಿಗೋದಿಲ್ಲ ನೋಡಿ. ಅದಕ್ಕೋಸ್ಕರ ಇದನ್ನು ಒಮ್ಮೆ ಮೇಕಿಂಗ್ ಚಾರ್ಜ್ ಕೊಟ್ಟು ಬೈ ಮಾಡಿದ್ರೆ ಸಹ ನಷ್ಟ ಇಲ್ಲ ಅಂತ. ಯಾಕೆಂದರೆ ಮತ್ತೆ ಸಹ ಫಂಕ್ಷನ್ ಯೂಸ್ ಮಾಡ್ಬೋದು, ಯಾವಾಗಲೂ ಸಹ ನಮಗೆ ಒಂದು ಬೋರ್ ಆಗೋದಿಲ್ಲ ಅಂತ ಈ ಡಿಸೈನ್ಸ್. ಅದಕ್ಕೋಸ್ಕರ ಓಕೆ. ನೀವಿಲ್ಲಿ ನೋಡ್ಬೋದು ಎಷ್ಟೊಂದು ಆ್ಯಂಟಿಕ್ ಕಲೆಕ್ಷನ್ಗಳು ಇದೆ ಅಂತ. ಇವಾಗ ಸರ್ ನಮಗೆ ಹೇಳಿದರು 2 ರೀತಿಯಲ್ಲಿ ಬರುತ್ತೆ ಅನ್ನೋವಂಥದ್ದು. ಎಲ್ಲ ರೀತಿಯಾದಂತಹ ಇಲ್ಲಿರುವಂತಹ ಆ್ಯಂಟಿಕ್ ಕಲೆಕ್ಷನ್ಗಳು ಕೂಡ ಸೂಪರ್ ಅನ್ನೋ ರೀತಿಯಾಗಿದೆ. ಇಲ್ಲಿ ನೋಡ್ಬೋದು ನೀವು ಸ್ಟೋನ್ಗಳು ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನ್ ಬಂದು ಇರುವಂಥದ್ದು ಎಷ್ಟೊಂದು ಸೂಪರ್ ಆಗಿದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದಾಗಿದೆ. ಹಾಗಾಗಿ ಭೀಮಕ್ಕೆ ಬಂದ್ರಿ ಅಂತ ಹೇಳಿದರೆ ಯಾವುದೇ ರೀತಿಯಾದಂತಹ ಮೋಸ ಇರೋದಿಲ್ಲ. ಯಾಕೆಂತ ಹೇಳಿದರೆ ನೀವೊಂದು ಅಂದ್ಕೊಂಡು ಬಂದಿರ್ತೀರ, ನನಗೆ ಇಂತಹ ಡಿಸೈನ್ನಲ್ಲೇ ಆ್ಯಂಟಿಕ್ ಕಲೆಕ್ಷನ್ನಲ್ಲಿರುವಂಥ ಸರ ಬೇಕು ಅಂತ. ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ವಾವ್, ನನಗೆ ಬೇಕು ಅಂದ್ಕೊಂಡಿದ್ದ ರೀತಿಯಾದಂತೆ ಡಿಸೈನ್ನ ಗೋಲ್ಡ್ ಸಿಕ್ತು ಅನ್ನುವಂತಹ ಸಂತೃಪ್ತಿಯಿಂದಲೇ ನೀವು ಇಲ್ಲಿಂದ ಹೊರಗೆ ಹೋಗ್ತೀರಾ. ಹಾಗಾಗಿ ಇವಾಗ ನಮ್ಮ ಪುತ್ತೂರಿನ ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಮುತ್ತಿನ ನಗರಿ ಪುತ್ತೂರಿಗೇ ಭೀಮಾ ಎಂಟ್ರಿ ಕೊಟ್ಟಿದೆ. ಗ್ರ್ಯಾಂಡ್ ಎಕ್ಸ್ಪೋ ನಡೀತಾ ಇದೆ. ಇಲ್ಲಿಗೆ ಬನ್ನಿ, ಇಲ್ಲಿರುವಂಥ ಕಲೆಕ್ಷನ್ಗಳನ್ನು ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಪರ್ಚೇಸ್ ಮಾಡಿಕೊಂಡು ಸಂಭ್ರಮಿಸಿ. ಇನ್ನಷ್ಟು ಕಲೆಕ್ಷನ್ಗಳನ್ನು ನೋಡೋಣ ಬನ್ನಿ. ಇವಾಗ ನೀವು ನೋಡ್ತಾ ಇರುವಂಥದ್ದು ಡೈಲಿ ವೇರಿಗೆ ಬೇಕಾಗುವಂತಹ ಚೈನ್ ಕಲೆಕ್ಷನನ್ನು, ರೋಸ್ ಗೋಲ್ಡ್ ಕಲೆಕ್ಷನ್ ಹಾಗೆಯೇ 22 ಕ್ಯಾರೆಟಲ್ಲಿ ಬರುವಂತಹ ಚೈನ್ ಕಲೆಕ್ಷನನ್ನು ನೋಡ್ತಾ ಇದ್ದೀರಾ. ಇದರ ಬಗ್ಗೆ ಕೂಡ ಸರ್ ನಮಗೆ ತಿಳಿಸ್ತಾರೆ. ಸರ್, ಇದರ ಬಗ್ಗೆ ಹೇಳೋದಾದರೆ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು, ಹಾಗಾಗಿ ಲೈಟ್ ವೆಯ್ಟಲ್ಲಿ ಕೂಡ ಬರುತ್ತೆ. ಹಾಗಾಗಿ ಇದರ ಬಗ್ಗೆ ಇದು ಇವಾಗ ನಮಗೆ 2 ಅಂದರೆ ಇದು 18 ಕ್ಯಾರೆಟ್, ಅದೇ ರೀತಿ ಇದು 22 ಕ್ಯಾರೆಟ್. ಎಲ್ಲ ಲೈಟ್ ವೆಯ್ಟ್ ಕಲೆಕ್ಷನ್ಸ್. ಅಂದರೆ ಇವಾಗ ನಾವು ತುಂಬ ವೀಡಿಯೋ ಮಾಡಿದೆ, ಅದರಲ್ಲೆಲ್ಲ ಹೆವಿ ವೆಯ್ಟ್ ಇರುವ ಕೆಲವರ ಮನಸ್ಸಲ್ಲಿ ಇರ್ಬೋದು ಇಲ್ಲಿ ಲೈಟ್ ವೆಯ್ಟ್ ಏನಿಲ್ಲ ಅಂತ. ಹಾಗೆ ಅಂತಲ್ಲ, ಲೈಟ್ ವೆಯ್ಟಲ್ಲಿ ಸಹ ತುಂಬ ಕಲೆಕ್ಷನ್ಸ್ ಇದೆ. ಜಸ್ಟ್ ನಾವು ಇದರ ಸ್ಯಾಂಪಲ್ಸ್ ಮಾತ್ರ ನಿಮಗೆ ತೋರಿಸ್ತಿದ್ದೇವೆ. ಜಸ್ಟ್ ಲೈಟ್ ವೆಯ್ಟ್ ಕಲೆಕ್ಷನ್ಸ್ ನಮ್ಮಲ್ಲಿ ಇದೆ. ಇವಾಗ ಇದು ನೀವು ನೋಡಿದರೆ ಕಾಣ್ಬೋದು, ಜಸ್ಟ್ 4-5 ಗ್ರಾಮ್ಸ್ನ ಒಳಗಡೆ ಇದೆ. ಇವಾಗಿನ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗ್ತಾ ಇದೆ. ಆವಾಗ ಕೆಲವರಿಗೆ ತುಂಬ ಜಾಸ್ತಿ ಆಗ್ಬೋದು ಅಮೌಂಟ್. ಹಾಗೇನಿಲ್ಲ, ಲೈಟ್ ವೆಯ್ಟಲ್ಲಿ ಸಹ ನಮಗೆ ಕಲೆಕ್ಷನ್ಸ್ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಒಂದು ಚೆನ್ನಾಗಿರೋ ಬಟರ್ಫ್ಲೈ, ಅದರಲ್ಲಿ ಸ್ಟೋನ್ ವರ್ಕ್, ರೋಸ್ ಗೋಲ್ಡ್ ಫಿನಿಶಿಂಗ್ ಇದೆ. ಸಣ್ಣ ತಿನ್ನಾಗಿರೋ ಚೈನ್, ಲೈಟ್ ವೆಯ್ಟ್. ಅಂದರೆ ನಿಮಗೆ ಆಫೀಸ್ ವೇರಿಗೆ ಇಲ್ಲಾಂದರೆ ಕಾಲೇಜಿಗೆ ಆ ಥರ ಸಹ ಯೂಸ್ ಮಾಡ್ಬೋದು. ಹೌದು, ಇದು ಇವಾಗ ನಿಮಗೆ ಎಲ್ಲರಿಗೆ ನಾವು ಇವಾಗಿನ ಹೆಣ್ಣು ಮಕ್ಕಳಿಗೆ ಹೇಳಬೇಕು ಅಂತಿಲ್ಲ, ಇನ್ಸ್ಟಾದಲ್ಲಿ ಎಲ್ಲ ವಿಧದ ಕಲೆಕ್ಷನ್ಸ್ ಬರ್ತಾ ಇರ್ತದೆ. ಅದೇ ಟೈಪ್ ನಾವು ಸಹ ಅಪ್ಡೇಷನ್ ಮಾಡ್ತಾ ಇರ್ತೇವೆ. ಯಾವ ಥರ ಕಲೆಕ್ಷನ್ ಮಾರ್ಕೆಟಲ್ಲಿ, ಯಾವ ಥರ ಕಲೆಕ್ಷನ್ಸ್ ಅವರ ಟೇಸ್ಟಿಗೆ ಅನುಸಾರವಾಗಿ ನಾವು ಸಹ ಅಪ್ಡೇಷನ್ ಮಾಡ್ತಾ ಇರ್ತೇವೆ. ಇದು ಸಹ ಇವಾಗ ಟ್ರೆಂಡ್. ಅಂದರೆ ಲೈಟ್ ವೆಯ್ಟ್ ಕಲೆಕ್ಷನ್ಸ್. ರೋಸ್ ಗೋಲ್ಡ್ ನೋಡಿ, ಇವಾಗ ನಾರ್ಮಲ್ ಯೆಲ್ಲೋ ಗೋಲ್ಡಿಂದ ಇವಾಗ ಹಳೆ ಟ್ರೆಂಡ್ ಯೆಲ್ಲೋ ಗೋಲ್ಡ್. ಅಂದರೆ ಇವಾಗಿನ ನ್ಯೂ ಜನ್ನಿಗೆ ರೋಸ್ ಗೋಲ್ಡ್. ಅದೇ ಥರ ರೋಸ್ ಗೋಲ್ಡ್ ಕಲೆಕ್ಷನ್ಸ್ ಸಹ ನಾವು ಡಿಫ್ರೆಂಟಾಗಿ ಇನಾಮೆಲ್ ಕೊಟ್ಟು, ಇದೊಂದು ಬ್ಲ್ಯಾಕ್ ಇನಾಮೆಲ್ ನೋಡಿ, ಅದೇ ಥರ ಲೈಟ್ ವೆಯ್ಟ್ ಕಲೆಕ್ಷನ್ಸ್. ಇದು ಸಹ ತುಂಬ ಚೆನ್ನಾಗಿದೆ. ಲೈಟ್ ವೆಯ್ಟ್ ಅಂದರೆ ಈ 22 ಕ್ಯಾರೆಟಿಗಿಂತ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ. ಇನ್ನು ಡೈಲಿ ಯೂಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಇದು ಅಂದರೆ ಸ್ವಲ್ಪ ಯೂನಿಕ್ ಆಗಿರುತ್ತೆ ಡಿಸೈನ್ಸ್. ಇವಾಗಿನ ಮಕ್ಕಳಿಗೆ ಜೀನ್ಸಿಗೆ ಎಲ್ಲ ಟಾಪ್ ಆ ಥರ ಎಲ್ಲ ಯೂಸ್ ಮಾಡುವಾಗ ಚೆನ್ನಾಗಿರುತ್ತೆ. ಕಾಲೇಜ್ ವೇರ್ಗೆ ಆಗಿ ಯೂಸ್ ಮಾಡ್ಬೋದು. ಭೀಮಾದಲ್ಲಿರುವಂತಹ ರಿಂಗ್ ಕಲೆಕ್ಷನ್ ಕೂಡ ಸೂಪರ್ ಆಗಿದೆ. ಲೈಟ್ ವೆಯ್ಟಲ್ಲಿ ಕೂಡ ಬರ್ತಾ ಇರುವಂಥದ್ದು. ಚಿನ್ನಾಭರಣದ ಬೆಲೆ ಏರಿಕೆ ಆಗ್ತಾ ಇದೆ. ಹಾಗಾಗಿ ತುಂಬ ಜನ ಯೋಚನೆ ಮಾಡ್ತೀವಿ, ಅಯ್ಯೋ ನಮ್ಮಿಂದ ಸಾಧ್ಯನಾ ಚಿನ್ನಾಭರಣ ಪರ್ಚೇಸ್ ಮಾಡೋದಕ್ಕೆ ಅಂತ. ಬಟ್ ಇಲ್ಲಿರುವಂತಹ ರಿಂಗ್ ಕಲೆಕ್ಷನನ್ನು ತೋರಿಸ್ತೀನಿ. ಅದು ಲೈಟ್ ವೆಯ್ಟಲ್ಲಿ ಕೂಡ ಇರುವಂಥದ್ದು. ಸರ್, ಇಲ್ಲಿರುವಂತಹ ರಿಂಗ್ ಕಲೆಕ್ಷನ್ ಲೈಟ್ ವೆಯ್ಟ್ ಕಲೆಕ್ಷನ್ಸ್ ಇದು. ಅಂದರೆ ನೋಡಿ, ಇದು ಜಸ್ಟ್ 1 ಗ್ರಾಮ್ಸೇ ಇರೋದು. ಇದು 1 ಗ್ರಾಮಿಂದ ಸ್ಟಾರ್ಟಿಂಗ್. 1 ಗ್ರಾಮ್ಸ್ ಕೆಳಗಡೆ ಒಂದು 900 ಮಿಲಿಗ್ರಾಮ್ಸಿಂದೆಲ್ಲ ಸ್ಟಾರ್ಟಿಂಗ್ ಇದೆ. ಇದು 1 ಗ್ರಾಮಿನ ಸ್ಟೋನ್ ವರ್ಕ್ ಆಗಿ ಬರೋದು. ಲೈಟ್ ವೆಯ್ಟ್, ಡೈಲಿ ಯೂಸ್ ಸಹ ಮಾಡ್ಬೋದು. ಇದು ಸಾಲಿಡ್ ಆಗಿ ಬರೋದು. ಮತ್ತು ಟ್ರೆಡಿಷನಲ್ ಆಗಿ ಎಂತ ಹೇಳ್ತಾರೆ, ಇದು ಮಂಕಿ ರಿಂಗ್, ಒಡ್ಡಿ ಉಂಗುರ ಆ ಥರ ಹೇಳ್ತಾರೆ. ಇವಾಗ ಕರ್ನಾಟಕದ ಸ್ವಲ್ಪ ಟ್ರೆಡಿಷನಲ್ ಆಗಿ ಹಾಕ್ಬೋದು ಅಂತ. ಮ್ಯಾರೇಜಲ್ಲಿ ಆಗಬೇಕಂದ್ರೆ ಕಂಪಲ್ಸರಿಯಾಗಿ ಇದು ಹಾಕಬೇಕಾಗುತ್ತೆ ಅಂಥ ಮಾಡಲ್ಸ್. ಅದು ಸ್ಟೋನ್ ಟೈಪಲ್ಲಿ ಸಹ ಇದೆ, ನಮ್ಮದು ಪ್ಲೇನ್ ಟೈಪಲ್ಲಿ ಸಹ ಇದೆ ನೋಡಿ. 2 ಟೈಪಲ್ಲಿ ಸಹ ಇದೆ. ಅದೇ ಥರ ನಿಮಗೆ ಕಲರ್ ಸ್ಟೋನ್ಸ್, ರೆಡ್ ಸ್ಟೋನ್ಸ್, ಗ್ರೀನ್ ಸ್ಟೋನ್ ಕಾಂಬಿನೇಷನಲ್ಲಿ ಸಹ ಇದೆ. ಯಾವ ಟೈಪಲ್ಲಿ ಬೇಕಾದ್ರೆ ಇವಾಗ ನೋಡಿದರೆ ಸಿಂಗಲ್ ಟೈಪ್ ಸ್ಟೋನ್ಸ್, ಇದು ಸಹ ಆ ಥರ ವೈಟ್ ಸ್ಟೋನ್ಸಲ್ಲಿ. ಅಂದರೆ ನಿಮಗೆ ಲುಕ್ ಡೈಮಂಡ್ ಅದೇ ಲುಕ್ಕಲ್ಲಿ ಕೂಡ
ಹೊಸ ಟೈಪ್ನಾಗಿರೋ ಮಾಡೆಲ್ಸ್ ಇದೆ. ಮತ್ತು ಡೈಮಂಡ್ಸಲ್ಲಿ ಇದೆ ಇದೇ ರೇಂಜಲ್ಲಿ. ಇವಾಗ ನಿಮಗೆ ಗೋಲ್ಡ್ ತಗೊಳ್ಳೋ ಅದೇ ರೇಂಜಲ್ಲಿ ನಮ್ಮಲ್ಲಿ ಡೈಮಂಡ್ಸಲ್ಲಿ ಸಹ ಇದೆ. ಜಸ್ಟ್ ಇದು ಗೋಲ್ಡ್ ಕಲೆಕ್ಷನ್ಸ್ ಆಗಿರುತ್ತೆ. ಓಕೆ, ಭೀಮಾ ಜ್ಯುವೆಲರಿಯ ಅರುಣ ಕಲಾಮಂದಿರದಲ್ಲಿ 4, 5, 6 3 ದಿನಗಳಲ್ಲಿ ನಮ್ಮದು ಜ್ಯುವೆಲ್ಲರಿ ಎಕ್ಸ್ಪೋ ಅಂದರೆ ಪ್ರದರ್ಶನ ಮತ್ತು ಮಾರಾಟ ನಡೀತಾ ಇದೆ. ಅದರಲ್ಲಿ ಭೀಮಾ ಜ್ಯುವೆಲರಿಯ ಹಲವು ಆಫರ್ಗಳು ಇದೆ. ಆಫರ್ ಏನಂದರೆ ನಮಗೆ ಮೇಕಿಂಗ್ ಚಾರ್ಜ್ ಮೇಲೆ 1% ಮೇಕಿಂಗ್ ಚಾರ್ಜಿನ ಆರ್ನಮೆಂಟ್ಸ್ ನಮ್ಮ ಹತ್ರ ಇದೆ. ಸೆಲೆಕ್ಟೆಡ್ ಆರ್ನಮೆಂಟ್ಸ್ಗೆ 1% ಮೇಕಿಂಗ್ ಚಾರ್ಜು ಮತ್ತು 0% ಮೇಕಿಂಗ್ ಚಾರ್ಜು. ಅದಲ್ಲದೆ ಡೈಮಂಡ್ನ ಕ್ಯಾರೆಟ್ನ ಮೇಲೆ 15,000ವರೆಗೆ ಡಿಸ್ಕೌಂಟ್ ಸಿಗ್ತಾ ಇದೆ. ಅದಲ್ಲದೆ ಅಪ್ ಟು 50%ವರೆಗೆ ಮೇಕಿಂಗ್ ಚಾರ್ಜ್ ಮೇಲೆ ಡಿಸ್ಕೌಂಟ್ ಇದೆ. ಮತ್ತು ಇದೆಲ್ಲ ಅಲ್ಲದೆ ನಮ್ಮದು ಒಂದು ಹೈಲೈಟ್ ಆಗಿರೋ ಆಫರ್ ಏನಂದರೆ 1 ಗ್ರಾಮಿನ ಮೇಲೆ ಹಳೆ ಚಿನ್ನ ನೀವು ಎಕ್ಸ್ಚೇಂಜ್ ಮಾಡ್ತಿದ್ರೆ ಪ್ರತಿ ಗ್ರಾಮಿನ ಮೇಲೆ ನಿಮಗೆ 125 ರೂಪಾಯಿ ಹೆಚ್ಚು ಕೊಡ್ತಾ ಇದ್ದೇವೆ. ಅದು ಹೈಲೈಟ್ ಆಗಿರುವಂಥ ಆಫರ್. ಯಾರು ಕೊಡ್ತಾ ಇಲ್ಲ ಆ ಥರ ಆಫರ್. ಅಂದರೆ ಹಳೆ ಚಿನ್ನಕ್ಕೆ ಇವಾಗಿನ ಮಾರ್ಕೆಟ್ ರೇಟು ತುಂಬ ಜಾಸ್ತಿ ಇದೆ. ಅದರ ಮೇಲೆ ಕೂಡ ನಾವು 125 ರೂಪಾಯಿ ಪ್ರತಿ ಗ್ರಾಮಿನ ಮೇಲೆ 125 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದೇವೆ. ಅದೇ ನಮ್ಮದು ಹೈಲೈಟ್ ಆಗಿರುವಂಥ ಆಫರು. ಭೀಮಾ ಗ್ರ್ಯಾಂಡ್ ಎಕ್ಸ್ಪೋಗೆ ಬಂದಂತಹ ಗ್ರಾಹಕರಿದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ಮಧುರ. ಪುತ್ತೂರ್ನವ್ರೇನಾ? ಹೌದು, ಪುತ್ತೂರ್ನ. ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಇವತ್ತು? ಈಗ ನೋಡ್ತಾ ಇದ್ದೇನೆ ಅಷ್ಟೇ, ಜಸ್ಟ್ ಡೈಮಂಡ್ ಸೆಕ್ಷನ್ ಅಲ್ಲಿ ನೋಡ್ತಾ ಇದ್ದೇನೆ ಅಷ್ಟೇ. ಹೇಗಿದೆ ಕಲೆಕ್ಷನ್ ಎಲ್ಲ? ತುಂಬಾ ಚೆಂದ ಉಂಟು ಕಲೆಕ್ಷನ್. ಚೆನ್ನಾಗಿದೆ. ಓಕೆ, ಎಕ್ಸ್ಪೋ ನಾವು ಭೀಮಾ ಅಂತ ಹೇಳಿದ್ರೆ ಕಾಸರಗೋಡಿಗೆ ಹೋಗ್ಬೇಕಿತ್ತು, ಬಟ್ ಇಲ್ಲಿ ಪುತ್ತೂರಿಗೆನೆ ಬಂದಿದೆ. ಹೆಂಗನಿಸ್ತಾ ಇದೆ? ಚೆಂದ ಉಂಟು. ನಮಗೊಂದು ರೇರ್ ಒಕೇಶನ್ ಸಿಕ್ಕಿತ್ತು ಇಲ್ಲಿ ಬಂದು ನೋಡ್ಲಿಕ್ಕೆ. ಆಕ್ಚುಲಿ ನಾವು ಬೇರೆ ಕೆಲಸಕ್ಕೆ ಬಂದದ್ದು, ಬಟ್ ಇಲ್ಲಿ ಉಂಟು ಅಂತ ಗೊತ್ತಾಯ್ತು. ಸೊ ಜಸ್ಟ್ ನೋಡಿಕೊಂಡು ಹೋಗುವ ಅಂತ. ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆಂದ ಉಂಟು. ಇಷ್ಟ ಆಯ್ತು? ತುಂಬ ವೆರೈಟಿ ಉಂಟು. ಬರ್ಬೋದು, ಎಲ್ರಿಗೂ ಬರ್ಬೋದು. ಪುತ್ತೂರಿನವ್ರಿಗೆ ಎಲ್ಲರೂ ಬಂದು ಜಸ್ಟ್ ನೋಡ್ಬೋದು. ಪರ್ಚೇಸ್ ಮಾಡಲಿಕ್ಕೆ ಖಂಡಿತ ಇಲ್ಲಿ ಅವರಿಗೆ ವೆರೈಟೀಸ್ ಉಂಟು, ಸಿಲೆಕ್ಷನ್ ಆಗ್ತದೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ಅರವಿಂದ್ ಅಂತ. ಹೇಗಿದೆ ಸರ್ ಭೀಮಾ ಗ್ರ್ಯಾಂಡ್? ಹಾಗೆ ತುಂಬ ಕಲೆಕ್ಷನ್ಸ್ ಎಲ್ಲ ಒಳ್ಳೆ ಇದೆ ಏಕೆ ಆ್ಯಕ್ಚುಲಿ. ಆಮೇಲೆ ಇವ್ರದ್ದು ಮೇಕಿಂಗ್ ಚಾರ್ಜಸ್ ಎಲ್ಲ ತುಂಬ ಕಮ್ಮಿ ಇರ್ತದೆ ಏಕೆ. ಸೊ ಒಂದು ಆಲ್ಮೋಸ್ಟ್ 10 ಡೇಸ್ ಬ್ಯಾಕ್ ನಮಗೆ ಅವರು ಮನೆಗೆ ಬಂದಿದ್ದರು. ಅವರ ಟೀಮ್ ಅವರು ಮನೆಗೆ ಬಂದು ನಮಗೆ ಎಂತೆಲ್ಲ ಇದೆ ಇವತ್ತೇನೆಲ್ಲ ಆಫರ್ ಉಂಟು ಅಂತ ಎಕ್ಸ್ಪ್ಲೇನ್ ಮಾಡಿದರೆ. ಸೊ ಒಮ್ಮೆ ಚೆಕ್ ಮಾಡಿ ಏನಾದ್ರು ಒಳ್ಳೆ ಕಲೆಕ್ಷನ್ಸ್ ಇದ್ದರೆ ಪರ್ಚೇಸ್ ಮಾಡುವಂತ ಫ್ಯಾಮಿಲಿ ಜೊತೆಗೆ ಬಂದದ್ದು. ಓಕೆ, ಏನೆಲ್ಲ ಪರ್ಚೇಸ್ ಮಾಡಬೇಕಿಂತ ಮಾತುಕತೆ ಆಯಿತು ಸರ್ ನಿಮ್ಮ? ಅದೇ, ಒಂದು ಮಿಸ್ಸಸ್ ಅವರು ಕಿವಿದ್ದು ತಗೊಳ್ಳುವಂಥ ಪ್ಲ್ಯಾನಲ್ಲಿ ಇದ್ದಾರೆ. ಅವಾಗ ತಾಯಿ ಸಹ ಅದೇ ಪ್ಲ್ಯಾನಲ್ಲಿ ಇದ್ದಾರೆ, ಈಗ ಕಿವಿದು ತಗೊಳ್ಳುವ ಅಂತ. ಇಬ್ಬರು ಸಹ ಚೆಕ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ಜಸ್ಟ್ ನೋಡಲಿಕ್ಕೆ ಬಂದದ್ದು. ಹೊಸ ಚಿನ್ನಾಭರಣವನ್ನು ಖರೀದಿ ಮಾಡಿದರೆ ವಿಶೇಷವಾಗಿರುವಂಥ ಆಫರ್, ಹಳೆಯ ಚಿನ್ನಾಭರಣವನ್ನು ಮಾರಾಟ ಮಾಡಿದರೆ ಅಧಿಕ ಲಾಭ, ಪ್ರತಿ ಚಿನ್ನಾಭರಣ ಖರೀದಿಯ ಮೇಲೆ ಕೂಡ ಖಚಿತವಾಗಿರುವಂಥ ಉಡುಗೊರೆ, ಲಕ್ಕಿ ಕೂಪನ್ ಮೂಲಕ ಆಕರ್ಷಕವಾಗಿರುವಂತಹ ಉಡುಗೊರೆಗಳನ್ನು ನಿಮ್ಮದಾಗಿಸಿಕೊಳ್ಳುವಂತಹ ಸೌಭಾಗ್ಯವನ್ನು ಇದೀಗ ನಿಮ್ಮ ಭೀಮಾ ಜುವೆಲ್ಸ್ ನಿಮಗಾಗಿ ನೀಡ್ತಾ ಇರುವಂಥದ್ದು. ಪುತ್ತೂರಿನ ಅರುಣ ಕಲಾ ಮಂದಿರದಲ್ಲಿ ಭೀಮಾ ಜುವೆಲ್ಸ್ ಗ್ರ್ಯಾಂಡ್ ಎಕ್ಸ್ಪೋ ಸೇಲ್ 3 ದಿನಗಳ ಕಾಲ ಇರುತ್ತೆ. ಇವತ್ತು ಆರಂಭಗೊಂಡಿರುವಂಥದ್ದು, ಇನ್ನು 2 ದಿನಗಳ ಕಾಲ ಇರುತ್ತೆ. 6ನೇ ತಾರೀಕಿನಂದು ಕೊನೆಯಾಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಬನ್ನಿ, ಭೀಮಾ ಜ್ಯುವೆಲರ್ಸ್ನಲ್ಲಿರುವಂತಹ ಚಿನ್ನಾಭರಣಗಳನ್ನು ನೋಡಿ ಖರೀದಿಸಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಇಷ್ಟವಾಗೋ ರೀತಿಯಾದಂತಹ ಕಲೆಕ್ಷನ್ಗಳು ನಿಮ್ಮ ಭೀಮಾ ಜ್ಯುವೆಲರ್ಸ್ನಲ್ಲಿ ಇರುವಂಥದ್ದು. ಇನ್ನೊಮ್ಮೆ ಹೇಳ್ತಾ ಇದ್ದೀವಿ, ಈ ಅಡ್ರೆಸ್ ಇರುವಂಥದ್ದು ಪುತ್ತೂರಿನ ಮುಖ್ಯ ರಸ್ತೆಯ ಅರುಣ ಕಲಾ ಮಂದಿರದಲ್ಲಿ ತೆರೆದುಕೊಂಡಿರುವಂತಹ ಭೀಮಾ ಗ್ರ್ಯಾಂಡ್ ಎಕ್ಸ್ಪೋ ಸೇಲ್. ಆದಷ್ಟು ಬೇಗ ಬನ್ನಿ, ಚಿನ್ನಾಭರಣಗಳ ಖರೀದಿಸಿ ಅಂತ ಹೇಳಿದ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.